ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ವಾಜಪೇಯಿ ಅವರು ನಾನು ಗೋಮಾಂಸ ತಿಂತೇನೆ ಅಂತ ನಿಮಗೆ ಅನಿಸ್ತಾ ಅಂತ ತುಂಬಿದ ಸಭೆಯಲ್ಲಿ ಕೇಳಿದ್ದಾದ್ರು ಯಾಕೆ? ಅಷ್ಟಕ್ಕೂ ಗೋಮಾಂಸಕ್ಕೂ ಅಟಲ್ಜಿಗೂ ಏನ್ ಸಂಬಂಧ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಗೋಮಾತೆಯ ಬಗ್ಗೆ ಇರಿಸಿದ್ದ ಕಾಳಜಿಯಾದ್ರೂ ಏನು? ಗಾಂಧೀಜಿಯವರು ಆ ಕಾಳಜಿ ಜಾಸ್ತಿ ಪ್ರಚಾರವಾಗದೆ ಉಳಿದಿರೋದಾದ್ರೂ ಯಾಕೆ? ಗೋಮಾಂಸಕ್ಕೂ ಅಟಲ್ಜಿಗೂ ಏನು ಸಂಬಂಧ? ಅದು 2003ರಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಅವರು ಗೋಮಾಂಸ ತಿನ್ನುತ್ತಾರೆ ಅಂತ ಸುಳ್ಳು ಆರೋಪವನ್ನ ಮಾಡಿತ್ತು. ಅಲ್ಲದೆ ವಾಜಪೇಯಿ ವಿರುದ್ಧ ಪೋಸ್ಟರ್ ಬ್ಯಾನರ್ಗಳಲ್ಲಿಯೂ ಕೂಡ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗಿತ್ತು. ಇದು ಚುನಾವಣಾ ರಣಕಾವನ್ನ ಇನ್ನಷ್ಟು ಹೆಚ್ಚುಗೊಳಿಸಿತ್ತು. ಹಿಮಾಚಲದ ಚುನಾವಣಾ ರ್ಯಾಲಿಯಲ್ಲಿ ಈ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ನಾನು 1952ರಿಂದ ಚುನಾವಣೆ ಸ್ಪರ್ಧಿಸುತ್ತಿದ್ದೇನೆ, ಆದರೆ ನಾನು ಯಾವತ್ತೂ ಕೆಸರು ಎರಚಿಲ್ಲ. ಈ ರೀತಿ ಸುಳ್ಳು ಆರೋಪಗಳನ್ನ ನಿಲ್ಲಿಸುವಂತೆ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದೆ. ಇದುವರೆಗೆ ಉತ್ತರ ಬಂದಿಲ್ಲ. ಹಿಮಾಚಲಕ್ಕೆ ಸೋನಿಯಾ ಬಂದರೆ ನೀವು ಆಕೆಯನ್ನ ಪ್ರಶ್ನಿಸಿ ಎಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು. ತುಂಬಿದ ಸಭೆಯಲ್ಲಿ ಅಟಲ್ಜಿ, ನಾನು ಗೋಮಾಂಸ ತಿನ್ನುತ್ತೇನೆ ಎಂದು ನಿಮಗೆ ಅನಿಸ್ತಿದೆಯೇ ಎಂದು ಕೇಳಿದಾಗ ತುಂಬಿದ ಸಭೆ ಇಲ್ಲ ಇಲ್ಲ ಅಂತ ರ್ಯಾಲಿಯಲ್ಲಿ ಸೇರಿದ್ದ ಜನಸಾಮಾನ್ಯರು ಉತ್ತರಿಸಿದ್ರು. ಗೋಮಾತೆಯನ್ನ ತಿನ್ನುವುದರ ಬದಲು ನಾನು ಸಾಯುವುದನ್ನ ಆಯ್ದುಕೊಳ್ಳುವೆ ಎಂದು ಅಟಲ್ಜಿ ನುಡಿದಿದ್ರು. ಮೇ 3, 2005ರಂದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೋಹತ್ಯೆ ಸಂಪೂರ್ಣ ನಿಷೇಧಿಸಲು ಬಲವಾದ ಕಾನೂನು ರಚನೆ ಮಾಡಬೇಕು ಅಂತ ಭಾರತೀಯ ಸಂವಿಧಾನದ ಆರ್ಟಿಕಲ್ 15 ಉಲ್ಲಂಘಿಸಲು ನಿರ್ಧರಿಸಿತ್ತು. ಆದರೆ ರಾಜ್ಯ ಸರ್ಕಾರಗಳ ಬೆಂಬಲವಿಲ್ಲದ್ದರಿಂದ ವಾಜಪೇಯಿ ಸರ್ಕಾರದ ಪ್ರಯತ್ನವನ್ನ ವಿಫಲಗೊಳಿಸಿತ್ತು. ಮಹಾತ್ಮ ಗಾಂಧೀಜಿ ಗೋಮಾತೆಗಾಗಿ ಮಾಡಿದ್ದೇನು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಿಂದೂ ಮುಸ್ಲಿಂ ಒಗ್ಗಟ್ಟನ್ನ ಸಾರುತ್ತಿದ್ದಂತೆಯೇ ಇನ್ನೊಂದು ಕಡೆ ಗೋಮಾತೆಯನ್ನ ಸಂರಕ್ಷಿಸಬೇಕು ಹಾಗೂ ದೇಶದ ನಾಗರಿಕತೆಯನ್ನ ಉಳಿಸಬೇಕು ಎಂಬ ಸಂದೇಶವನ್ನ ಹಲವು ಬಾರಿ ನೀಡಿದ್ರು. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿ ಗೋಮಾತೆಯನ್ನ ಸಂರಕ್ಷಿಸಬೇಕು ಎಂಬ ಸಿದ್ಧಾಂತವನ್ನ ಬದಿಗಿಟ್ಟು ಹಿಂದೂ ಮುಸ್ಲಿಂ ಎಂಬ ಭಾವೈಕ್ಯತೆಯನ್ನ ಬಿಂಬಿಸಿತ್ತು. ಇದರಿಂದಾಗಿ ಮಹಾತ್ಮ ಗಾಂಧೀಜಿಯವರು ಗೋಮಾತೆಯ ಬಗ್ಗೆ ಇರಿಸಿದ್ದ ಕಾಳಜಿ ಜಾಸ್ತಿಯಾಗಿ ಪ್ರಚಾರವಾಗಿಲ್ಲ. 1924ರಲ್ಲಿ ಗಾಂಧೀಜಿ ಗೋಸೇವಾ ಸಂಘವನ್ನ ಉದ್ಘಾಟಿಸಿದ್ರು. ಈ ಸಂದರ್ಭ ಮಾತನಾಡಿದ ಗಾಂಧೀಜಿ, ಗೋವುಗಳ ಸಂರಕ್ಷಣೆಯು ಸ್ವರಾಜ್ಯಕ್ಕಿಂತಲೂ ಮುಖ್ಯ ವಿಚಾರವೆಂದು ಉಲ್ಲೇಖಿಸಿದ್ರು. 1942ರಲ್ಲಿ ತಮ್ಮ ಭಾಷಣವೊಂದರಲ್ಲಿ ಗೋಮಾತೆ ಸಂರಕ್ಷಣೆಯ ಬಗ್ಗೆ ಮಹತ್ವದ ಹೇಳಿಕೆಯೊಂದನ್ನು ನೀಡಿದ್ರು. ಅವಳು ಸತ್ತರೆ ಅವಳ ಜೊತೆ ನಾವು ಸಾಯುತ್ತೇವೆ ಎಂದು ಭಾಷಣದಲ್ಲಿ ಗಾಂಧೀಜಿ ಹೇಳಿದ್ರು. ಗೋವುಗಳನ್ನ ಸಂರಕ್ಷಣೆ ಮಾಡದಿದ್ರೆ ನಮ್ಮ ನಾಗರಿಕತೆಯ ವಿನಾಶದಂಚಿಗೆ ಬಂದು ಬಿಡಲಿದೆ ಎಂಬ ಸಂದೇಶವನ್ನೂ ನೀಡಿದ್ರು. ಎಸ್, ಚುನಾವಣೆಗಾಗಿ ಅಟಲ್ಜಿ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಗೋಮಾತೆಗೆ ಬೆಂಬಲವನ್ನ ನೀಡಿದ್ರು. ಆದರೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ತಮ್ಮ ಪಕ್ಷದವರು ಅಡ್ಡಗಾಲಿಟ್ರು. ಇನ್ನು ಮಾಜಿ ಪ್ರಧಾನಿ ನೆಹರೂರವರು ನಿಜವಾಗ್ಲೂ ಗೋಹತ್ಯೆಗೆ ಬೆಂಬಲಿಸಿದ್ರ? ಇಷ್ಟೆಲ್ಲ ರಾಜಕೀಯ ವಸ್ತುವಾಗಿ ಗೋಮಾತೆಯನ್ನ ಬಳಸೋಕೆ ಕಾರಣ ಯಾವ ಪಕ್ಷ? ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ಬಳಿಕ.